ಸೇವಾ ಟ್ರಸ್ಟ್, ಕೇಸರಿ ಮಾತೃಮಂಡಳಿ, ರೋಟರಿ ಸಮುದಾಯ ದಳ ಕುಂಪಲ, ರೋಟರಿ ಕ್ಲಬ್ ಮಂಗಳೂರು ಜಂಟಿ ಆಶ್ರಯದಲ್ಲಿ ವನ ಮಹೋತ್ಸವವನ್ನು ಪ್ರಾರಂಭ ಮಾಡ್ತಿದ್ದೇವೆ. ಈ ಸಮಾರಂಭದಲ್ಲಿ ನಮ್ಮ ಜೊತೆ ಅತಿಥಿಗಳಾಗಿ ಬಂದಿದ್ದಾರೆ ಪ್ರೊಫೆಸರ್ ರಾಧಾಕೃಷ್ಣ, ರೋಟರಿ ಕ್ಲಬ್ನ ಹಿರಿಯ ಸದಸ್ಯರು. ಅದೇ ರೀತಿ ನೆಹರು ಯುವ ಕೇಂದ್ರದ ಅಧಿಕಾರಿಗಳಂತ ಶ್ರೀಯುತ ಜಗದೀಶ್ ಬೇಕಲ್ ಇವರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಸ್ವಾಗತ ಮಾಡ್ತಿದ್ದೇನೆ. ಅದೇ ರೀತಿ ಧರ್ಮಸ್ಥಳ ಸ್ವಸಹಾಯ ಗುಂಪು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಸ್ವಸಹಾಯ ಗುಂಪಿನ ಮಂಗಳೂರು ತಾಲೂಕು ಅಧ್ಯಕ್ಷರಾದಂಥ ಶ್ರೀಯುತ ಸತೀಶ್ ದೀಪಂ ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರಾದಂಥ ಶ್ರೀಯುತ ಭಗವಾನ್ ದಾಸ್, ಕಾರ್ಯದರ್ಶಿ ನವೀನ್, ಕೋಶಾಧಿಕಾರಿ ರಾಕೇಶ್, ಅದೇ ರೀತಿ ಮಾತೃಮಂಡಳಿ ಅಧ್ಯಕ್ಷರಂಥ ಶ್ರೀಮತಿ ಆಶಾ ಸುರೇಶ್, ರೂಪ ನವೀನ್, ಎಲ್ಲ ಕಾರ್ಯಕರ್ತರನ್ನು ಸದಸ್ಯರನ್ನು ಸ್ವಾಗತಿಸ್ತಾ ಮುಂದಕ್ಕೆ ವನ ಮಹೋತ್ಸವದ ಬಗ್ಗೆ ಒಂದೆರಡು ಮಾತನಾಡಬೇಕಾಗಿ ಪ್ರೊಫೆಸರ್ ರಾಧಾಕೃಷ್ಣ ಇವರಲ್ಲಿ ನಾನು ವಿನಂತಿ ಮಾಡ್ತೀನಿ. ನಮಸ್ಕಾರ. ಕೇಸರಿ ಮಿತ್ರ ಮಂಡಳಿ, ಅದೇ ರೀತಿ ಕೇಸರಿ ಮಾತೃ ಮಂಡಳಿ ಹಾಗೂ ನಮ್ಮ ರೋಟರಿ ಸಂಸ್ಥೆ ಮಂಗಳೂರು ಇದರ ವತಿಯಿಂದ ಇಲ್ಲಿ ಬಹಳಷ್ಟು ಕಾರ್ಯೋನ್ಮುಖವಾಗಿ ಕಾರ್ಯಪ್ರವೃತ್ತವಾಗಿರುವಂತಹ ಈ ರೋಟರಿ ಸಮುದಾಯ ದಳದ ಎಲ್ಲ ಸದಸ್ಯರಿಗೂ, ನೆಹರು ಯುವಕ ಕೇಂದ್ರದ ಸದಸ್ಯರಿಗೂ, ಎಲ್ಲ ಭಗಿನಿಯರಿಗೂ, ಅದೇ ರೀತಿ ಸ್ನೇಹಿತರಿಗೂ ಮೊದಲನೇದಾಗಿ ವಂದನೆಗಳು. ಇವತ್ತು ವನ ಮಹೋತ್ಸವ ಬಹಳಷ್ಟು ಅವಶ್ಯಕವಾಗಿದೆ. ಯಾಕಂದರೆ ಇವತ್ತು ನಮ್ಮ ನಾಡು ಕಾಂಕ್ರೀಟ್ ನಾಡಾಗಿ ಪರಿವರ್ತನೆಗೊಳ್ತಾ ಇದೆ. ಪ್ರತಿಯೊಂದು ಮನೆ ಅಂಗಳದಲ್ಲಿ ಕೂಡ ಅದು ಒಂದು 5 ಸೆಂಟ್ ಇರಲಿ 10 ಸೆಂಟ್ ಇರಲಿ ಎಲ್ಲ ಇಂಟರ್ಲಾಕ್ ಇದೆಲ್ಲ ಹಾಕ್ಕೊಂಡು ನೀರು ಭೂಮಿಗೆ ಇಂಗದ ಹಾಗೆ ಆಗ್ತಾ ಇದೆ. ಅದರ ಜೊತೆಗೆ ಪಕ್ಷಿಗಳಿಗೆ, ಪ್ರಾಣಿಗಳು ಅಂತ ನಾನು ಹೇಳೋದಿಲ್ಲ, ಪಕ್ಷಿಗಳಿಗೆ ಆಶ್ರಯವಾದಂತಹ ಈ ಮರಗಳನ್ನು ಕೂಡ ಈ ರಾಷ್ಟ್ರೀಯ ಹೆದ್ದಾರಿ ಹೆಸರಿನಲ್ಲಿ, ಅಭಿವೃದ್ಧಿ ಹೆಸರಿನಲ್ಲಿ ನಾವೆಲ್ಲ ಸಂಪೂರ್ಣವಾಗಿ ಅದನ್ನು ನಾಶ ಮಾಡ್ತಾ ಇದ್ದೇವೆ. ಆದ್ದರಿಂದ ಈ ಕೇಸರಿ ಮಿತ್ರ ಮಂಡಳಿ, ಅದೇ ರೀತಿ ಮಾತೃ ಮಂಡಳಿಯವರೆಲ್ಲ ಸೇರಿಕೊಂಡು ಹಮ್ಮಿಕೊಂಡಿರುವಂತಹ ಈ ಕಾರ್ಯಕ್ರಮ ಬಹಳ ಮಹೋನ್ನತವಾದಂಥದ್ದು. ಇದು ಮುಂದೆ ಯುವ ಪೀಳಿಗೆಗೆ ನಾವು ಆಶ್ರಯ ಕೊಡುವಂಥದ್ದೆಲ್ಲ ಬರೀ ಮನುಷ್ಯ ಬದುಕಿದರೆ ಸಾಲದು, ಅದರಲ್ಲಿ ಜಲಚರಗಳು, ಅದೇ ರೀತಿಯಲ್ಲಿ ಪ್ರಾಣಿ ವರ್ಗ, ಪಕ್ಷಿಗಳು ಎಲ್ಲರೂ ಬದುಕಬೇಕು. ನಾವು ಬದುಕಬೇಕಾದ್ರೆ ನಮಗೆ ಬೇಕಾದದ್ದು ಮುಖ್ಯವಾಗಿ ಆಮ್ಲಜನಕ. ಈ ಆಮ್ಲಜನಕವನ್ನೆಲ್ಲ ನಮಗೆ ಧರ್ಮಾರ್ಥವಾಗಿ ಯಾವುದೇ ಒಂದು ಬೇಡಿಕೆ ಅಥವಾ ಬಯಕೆ ಇಲ್ಲದೆ ಗಿಡಗಳು ನಮಗೆ ಪೂರೈಸ್ತೇವೆ. ಆದ್ದರಿಂದ ಮಗದೊಮ್ಮೆ ರೋಟರಿ ಸಂಸ್ಥೆ ಪರವಾಗಿ ತಮಗೆಲ್ಲರಿಗೂ ವಂದನೆಗಳು, ಅಭಿವಂದನೆಗಳು, ನಮಸ್ಕಾರ. ಕೇಸರಿ ಮಿತ್ರ ಮಂಡಳಿ ಹಾಗೂ ರೋಟರಿ ಕ್ಲಬ್ ಹಾಗೂ ಮಹಿಳಾ ಮಂಡಳಿ, ಯುವಕ ಮಂಡಲ, ಯುವತಿಯರು ಮಹಿಳಾ ಮಂಡಳಿ, ಹಾಗೆ ಇಲ್ಲಿರುವ ಎಲ್ಲರಿಗೂ ಸಾರ್ವಜನಿಕ ಹಾಗೂ ನನ್ನ ಗೆಳೆಯರಾಗಿದ್ದಾರೆ. ಮ್ಯಾಕ್ಸಿಮಮ್ ನಾನು ಈ ಕೇಸರಿ ಮಿತ್ರ ಮಂಡಳಿ ಒಬ್ಬ ಸದಸ್ಯನೇ ಹೇಳ್ತೇನೆ ನಾನು. ಯಾಕಂದರೆ ಇಂಥ ಒಂದು ಉತ್ತಮ ಕಾರ್ಯಕ್ರಮ ನೀವು ಹಮ್ಮಿಕೊಂಡಿರುವುದು ಅತ್ಯುತ್ತಮವಾದ ಒಂದು ವಿಷಯ. ಯಾಕಂದರೆ ಇವತ್ತು ನಮ್ಮ ಕೈಯಲ್ಲಿ ಖಾಲಿ ಗಿಡ ಇರ್ಬೋದು, ಈ ಗಿಡ ಎಷ್ಟು ಮನಕುಲಕ್ಕೆ ಎಷ್ಟು ಸಹಾಯ ಆಗ್ತದಂತ ಅದಕ್ಕೆ ಬಣ್ಣಿಸಲು ಅಸಾಧ್ಯ. ಕೋಟಿ ಕೊಟ್ಟು ಇಂತಹ ಕಾರ್ಯಕ್ರಮವನ್ನು ನಾವು ಯಾವತ್ತೂ ಸಪೋರ್ಟ್ ಮಾಡಬೇಕು. ಯಾಕಂದರೆ ಇವತ್ತು ನಮ್ಮ ಕೈಯಲ್ಲಿ ಖಾಲಿ ಗಿಡ ಇರ್ಬೋದು, ಆದರೆ ಈ ಗಿಡ ಮುಂದಕ್ಕೆ ಯಾವ ಥರ ನಮ್ಮನ್ನು ಬದುಕಲಿಕ್ಕೆ ಬಿಡ್ತದಂತ ಅದಕ್ಕೆ ಲೆಕ್ಕ ಹಾಕ್ಲಿಕ್ಕೆ ಆಗೋದಿಲ್ಲ. ಹಾಗೆ ನಮ್ಮ ಕೇಸರಿ ಮಿತ್ರ ಮಂಡಳಿ ಅಂತ ಒಂದು ಅತ್ಯುತ್ತಮವಾದ ಸಂಸ್ಥೆ. ಯಾಕಂದರೆ ನಮ್ಮ ಇಲ್ಲಿ ಉಳ್ಳಾಳ ವಲಯದಲ್ಲಿ ಈಗ ನಾನು ನನ್ನ ಇಲಾಖೆಯಲ್ಲಿ ಕೇಸರಿ ಮಿತ್ರ ಮಂಡಳಿಯನ್ನು ಪ್ರಥಮವಾಗಿ ನಾನು ಗುರುತಿಸ್ತೇನೆ. ಯಾಕಂದರೆ ಇಂಥ ಒಂದು ಸಂಸ್ಥೆ ಇನ್ನೂ ಅತ್ಯುತ್ತಮ ಕಾರ್ಯಕ್ರಮ ಮಾಡ್ತಿದೆ, ಇನ್ನಷ್ಟು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕಂತ ನಾನು ಹೇಳ್ತಾ ಇದ್ದೇನೆ. ಹಾಗೂ ಈ ಸಂಸ್ಥೆಯ ಎಲ್ಲ ಸದಸ್ಯರಿಗೂ, ಅಧಿಕಾರ ವೃಂದಗೂ ಹಾಗೂ ತಮ್ಮ ಮೀಡಿಯಾ ಚಾನಲ್ ಎಲ್ಲರಿಗೂ ನಾನು ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಂಥ ಒಂದು ಕಾರ್ಯಕ್ರಮ ಮಾಡುತ್ತವರಿಗೆ ನಾನು ಕೃತಜ್ಞನಾಗಿದ್ದೇನೆ. ನನ್ನ ಇಲಾಖೆಯ ಪರವಾಗಿ ಎಲ್ಲರಿಗೂ ಅಭಿನಂದನೆ ಹಾಗೂ ಥ್ಯಾಂಕ್ಸ್ ಸಲ್ಲಿಸಿ ಸರ್ ನನ್ನ 2 ಮಾತು ಮುಗಿಸ್ತೇನೆ. ಪ್ರೀತಿರಲಿ. ಥ್ಯಾಂಕ್ ಯು ಸರ್. ಶುಭ ಮುಂಜಾನೆ. ಇಂದು ನಾವು ಕೇಸರಿ ಮಿತ್ರವೃಂದ ಸೇವಾ ಟ್ರಸ್ಟ್ ಮತ್ತು ಕೇಸರಿ ಮಾತೃ ಮಂಡಳಿ ಮತ್ತು ರೋಟರಿ ಕ್ಲಬ್ ಮತ್ತು ನೆಹರು ಯುವ ಕೇಂದ್ರದ ಒಟ್ಟು ಸಹಭಾಗಿತ್ವದಲ್ಲಿ ವನಮಹೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ವನಮಹೋತ್ಸವ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಮಾತ್ರ ಆಗಿರಬಾರ್ದು, ಪ್ರತಿ ಮನೆಗೆ ಈ ಕಾರ್ಯಕ್ರಮ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ಮನೆಗೆ ವನ ಅನ್ನುವ ಒಂದು ಕಾರ್ಯಕ್ರಮ ಸಹ ನಮ್ಮ ಈ ಸರ್ತಿಯ ಕಾರ್ಯಕ್ರಮ ಪಟ್ಟಿಯಲ್ಲಿದೆ. ಅದನ್ನು ಸಹ ನಾವು ಈ ಮಳೆಗಾಲದ ಮುಗಿಯುವುದರಲ್ಲಿ ನಾವು ಮಾಡಲಿಕ್ಕೆ ಇದ್ದೇವೆ. ಪರಿಸರದ ಬಗ್ಗೆ ಒಂದಷ್ಟು ಮಾತುಗಳನ್ನು ಎಲ್ಲರೂ ಹೇಳಿದ್ದಾರೆ. ನಮ್ಮ ಹಿರಿಯರು ಏನು ಮರ ನೆಟ್ಟಿದ್ದಾರೆ
ಅದರಿಂದ ಅವರಿಗೆ ಈ ಕಾರ್ಯಕ್ರಮಗಳ ಅವಶ್ಯಕತೆ ಇರಲಿಲ್ಲ. ಅವರಿಗೆ ಒಟ್ಟು ಪರಿಸರ ಜ್ಞಾನ ಇತ್ತು. ಮತ್ತು ತುಳುನಾಡಿನಲ್ಲಿ ನಾವು ಬದುಕೊಂಡಿರೋರು ಸಹ ಎಲ್ಲ ಮರಗಳನ್ನು ನಮ್ಮ ಮತ್ತು ಪ್ರಕೃತಿಯನ್ನು ಪ್ರೀತಿಸುವ ಒಂದು ಜನಾಂಗವಾಗಿ ತುಳುವರು ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಪರಿಸರ ಸ್ನೇಹಿ ಕಾರ್ಯಕ್ರಮವನ್ನು ಕೇಸರಿ ಮಿತ್ರವೃಂದದ ವತಿಯಿಂದ ನಾವು ಮಾಡ್ತೀವಿ. ನಮ್ಮ ಕೇವಲ ಸಮಾಜಕ್ಕೆ ಅಲ್ಲ, ಪ್ರಕೃತಿಗೂ ನಾವು ಅದರ ಜೊತೆ ಇದ್ದೀವಿ. ನಮಗೆ ಜೀವ ಜಲ ಜೀವವಾಯು ನಮಗೆ ಏನು ಪರಿಸರದಿಂದ ಸಿಗ್ತದೆ, ಅದಕ್ಕಾಗಿ ನಾವು ಯಾವತ್ತೂ ಋಣಿಗಳಾಗಬೇಕಿದ್ರೆ ಇಂಥ ಪ್ರೋಗ್ರಾಮ್ಗಳನ್ನು ನಾವು ಹಮ್ಮಿಕೊಳ್ಬೇಕು. ಈ ಗಿಡಗಳನ್ನು ಕೇವಲ ನೆಡುವುದರಿಂದ ಮಾತ್ರ ಅಲ್ಲ, ಅದರ ಆರೈಕೆಯನ್ನು ಮುಂದಿನ ದಿನಗಳಲ್ಲಿ ಮಾಡುವಂಥ ಕೆಲಸವನ್ನು ಸಹ ನಾವು ಮಾಡ್ತೇವೆ. ಮತ್ತು ಈ ಕ್ಷಣದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಜೋಡಿಸಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲು ನಮ್ಮ ಜೊತೆ ರೋಟರಿ ಕ್ಲಬ್ನ ಅಧ್ಯಕ್ಷರಿದ್ದಾರೆ ಮತ್ತು ನಮ್ಮ ನೆಹರು ಯುವ ಕೇಂದ್ರದ ಅಧ್ಯಕ್ಷ ಇದ್ದಾರೆ ಮತ್ತು ಇನ್ನಿತರ ಸಂಘ ಸಂಸ್ಥೆಗಳು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅವರೆಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆ ನೀಡ್ತೇವೆ. ಈಗ ಇಲ್ಲಿಂದ ಬೀರಿಯವರೆಗೆ ಈ ಸಸ್ಯವನ್ನು ಗಿಡವನ್ನು ನಡುವ ಅಭಿಯಾನವನ್ನು ನಾವು ಈ ಮುಖಾಂತರ ಪ್ರಾರಂಭಿಸಲಿಕ್ಕೆ ಇಷ್ಟಪಡ್ತೇವೆ.